ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಅಡುಗೆ ಅನ್ನೋದು ಕೂಡ ಒಂದು ಕಲೆ. ಈ ಕಲೆ ಎಲ್ಲರ ಕೈಯಲ್ಲಿ ಉಳಿಬೇಕು ಅಂತ ಹೇಳಿದರೆ ನಾವು ತಯಾರಿಸುವಂಥ ಅಡುಗೆ ಅಷ್ಟೇ ಪ್ರೀತಿಪೂರ್ವಕವಾಗಿ ಮಾಡ್ತಾ ಇದ್ರೆ, ನಗ್ನಗ್ತಾ ಮಾಡ್ತಾ ಇದ್ರೆ, ಹಾಗೆಯೇ ಸರಿಸಮ ಪ್ರಮಾಣದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ತಾ ಇದ್ರೆ ಒಳ್ಳೆ ರುಚಿಕರವಾದಂಥ ಖಾದ್ಯಗಳು ರೆಡಿಯಾಗುತ್ತೆ. ಇದು ಎಲ್ಲ ಸಾಧ್ಯ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಪಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಎಲ್ಲವೂ ಪ್ರೀತಿಪೂರ್ವಕವಾಗಿ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಹಿತಮಿತವಾಗಿ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡಬೇಕು ಅಂತ ಹೇಳಿದ್ದೀನಿ. ಒಳ್ಳೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಕರವಾದಂಥ ಖಾದ್ಯವನ್ನು ಹೇಳ್ಕೊಡೋದು ನಮ್ಮ ಇವತ್ತಿನ ನಮ್ಮ ಅತಿಥಿಯ ಒಂದು ವೈಶಿಷ್ಟ್ಯತೆ. ಇವರು ಶ್ರೀಮತಿ ವಸಂತಿ ಲೋಕೇಶ್ ಆಚಾರ್ಯ. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಯಾವಾಗಲೂ ಸಿಂಪಲ್ ಎಟ್ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ ಹೇಳ್ಕೊಡ್ತೀರಿ. ಸೊ ಇವತ್ತು ಕೂಡ ತಯಾರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಸೊ ಚೆನ್ನಾಗೇನೋ ಕಾಣ್ತಾ ಇದ್ದೀರಿ, ಚೆನ್ನಾಗಿರುವಂಥ ಅಡುಗೆ ಇರುತ್ತಾ? ಇವತ್ತು ಕೆಸುವಿನ ಎಲೆದು ಚಟ್ಟಂಬಡೆ ಮಾಡಿ ಕೊಡ್ತೀನಿ, ಹೇಳಿ. ಕೆಸುವಿನ ಎಲೆ ಚಟ್ಟಂಬಡೆ, ಸ್ವಲ್ಪ ಶೀತ ಅಲ್ಲಿ ಇಲ್ಲಿ ಕರಕರ ಅಂತ ಶುರು ಆಗ್ತಾ ಇದೆ, ಆಮೇಲೆ ಇಲ್ಲಿ ಕರಕರ ಅಂತ ಶುರು ಆಗ್ಲಿಕ್ಕಿದೆಯೇ? ಇಲ್ಲ ಅದು ಕೆಸುವಿನ ಎಲೆ ಚಟ್ಟಂಬಡೆ ಅಂದರೆ ಅದಕ್ಕೆ ಪುದೀನ ಮತ್ತೆ ಇದು ಸಬ್ಸಿಗೆ ಎಲ್ಲ ಹಾಕಿ ಮಾಡುವಂಥದ್ದು. ಅದೇನು ಕರಕರ ಆಗುವಂಥದ್ದು ಅದು ತಿನ್ಬಹುದು. ಇದು ಈವ್ನಿಂಗ್ ಸಂಜೆ ಟೀಗ ಅಥವಾ ಊಟದ ಜೊತೆಗ? ಇದು ಟೀಗೆ ಚೆನ್ನಾಗಿರ್ತದೆ. ಸರಿ, ಈಗ ಊಟದ ಟೈಮ್, ಬಟ್ ತೊಂದರೆ ಇಲ್ಲ, ಅದನ್ನು ತಿನ್ಬಹುದು. ನಮ್ಗೆ ನೀವು ಏನೇ ಮಾಡ್ಕೊಡಿ, ಊಟ ಟೈಮ್ ಆಗಿರ್ಲಿ ಅಥವಾ ಸಂಜೆಗೆ ಆಗಿರ್ಲಿ ಚೆನ್ನಾಗಿರುತ್ತೆ. ಊಟಕ್ಕೂ ತಿನ್ಬಹುದು, ತಿಂಡಿಗೂ ತಿನ್ಬಹುದು, ಎಲ್ಲದಕ್ಕೂ ಸೈ. ಹಾಗಾದ್ರೆ ನಾವು ಕಿಚನ್ ಕಡೆ ಹೋಗೋಣವಾ? ಹೋಗುವ, ಬನ್ನಿ. ಎಸ್ ಮೇಡಮ್. ಸೊ ಈಗ ಕೆಸುವಿನ ಎಲೆಯ ಚಟ್ಟಂಬಡೆ ಶುರು ಮಾಡುವ. ಡನ್. ಫಸ್ಟಿಗೆ ಮಿಕ್ಸಿ ಜಾರ್ ಬೇಕು. ಹಾಂ, ಕೆಸುವಿನ ಎಲೆ ಚಟ್ಟಂಬಡೆಗೆ ಕಡಲೆಬೇಳೆ, ನೆನೆಸಿದ ಕಡಲೆಬೇಳೆ, 1 ಗಂಟೆ ನೆನೆಸಿದ ಕಡಲೆಬೇಳೆ ಅದು ಬೇಕಾ? ಅಂದ್ರೆ ಬೇಸ್ ಯಾವಾಗಲೂ ಈ ಚಟ್ಟಂಬಡೆ ಅಂತ ಹೇಳಿದ್ರೆ ಕಡಲೆಬೇಳೆ ಬೇಕು. ಇದು ನೆನೆಸಿದ ಉದ್ದಿನ ಬೇಳೆ ಸ್ವಲ್ಪ, 1-2 ಸ್ಪೂನ್ ಬೇಕಾಗುತ್ತೆ. ಸೊ ಚಟ್ಟಂಬಡೆಗೆ ಉದ್ದಿನ ಬೇಳೆ ಬೇಕಾ? ಚಟ್ಟಂಬಡೆಗೆ ಉದ್ದಿನ ಬೇಳೆ ಬೇಕು, ಅದು ಸ್ವಲ್ಪ ಅಂಟಿ ಕೂತ್ಕೊಳ್ಳಿಕ್ಕೆ. ಓಕೆ. ಕಡಲೆಬೇಳೆ ಆದ್ರೇನೆ ಬರೀ ಅದೇ ಆದ್ರೆ ಅಂಟು ಬರಲ್ಲ? ಅದು ಅಷ್ಟು ಬರಲ್ಲ. ಉದ್ದಿನ ಬೇಳೆ ಹಾಕಿದ್ರೆ ಅಂಟು ಬರ್ತದೆ. ಸ್ವಲ್ಪ ಅಕ್ಕಿ ಹಾಕಬೇಕು, 2 ಸ್ಪೂನು. ಸೊ ವಡೆ ಎಲ್ಲ ಸ್ವಲ್ಪ ಗರಿ ಬೇಕು ಅಂತ ಹೇಳಿದ್ರೆ ಅಕ್ಕಿ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಖಾರಕ್ಕೆ ಮೆಣಸು ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ. ಸೊ ಈಗ ನೀವೆಲ್ಲ ಹಾಗೆ ಇದು ಒಣಮೆಣಸನ್ನ ಹಾಕೊಳ್ತಾ ಇದ್ದೀರಿ, ಧನಿಯಾ ಹೀಗೆ ಹೋಲಾಗಿ ಹಾಕೊಳ್ತಾ ಇದ್ದೀರಿ. ಪೌಡರ್ ಕೂಡ ಹಾಕೊಂಡು ಮಾಡ್ಬೋದಲ್ಲ? ಪೌಡರ್ ಹಾಕಿಕೊಂಡು ಮಾಡೋದಕ್ಕೂ ಇದಕ್ಕೆ ಸ್ವಲ್ಪ ವ್ಯತ್ಯಾಸ. ಆದ್ರೆ ಅರ್ಜೆಂಟಿಗೆ ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಅಂತ ಹೇಳಿದ್ರೆ ನಮ್ಮ ಅರುಣಾ ಮಸಾಲದವರು ಇವಾಗಲೇ ಹಾಗೆ ಪುಡಿ ಮಾಡಿ ಹಾಕಿದ ಇರುತ್ತೆ ಟೇಸ್ಟ್. ಅರುಣಾ ಮಸಾಲ ಹಾಕೊಳ್ಬಹುದು. ಅರುಣಾ ಮಸಾಲ
ಉಪ್ಪು ಎಷ್ಟು ಬೇಕಷ್ಟು. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ರನ್ ಮಾಡಿ. ನೋಡ್ಕೊಳ್ಳಿ ನೀರು. ಹಾಂ, ಸಾಕು. ಈ ಧನಿಯಾ ಎಲ್ಲ ಹಸಿ ಅಲ್ಲ? ಹಸಿ ಹಾಕಬೇಕು, ಅದು ಚಟ್ಟಂಬಡೆಗೆಲ್ಲ ಹಸಿ ಹಾಕಿದ್ರೇ ಒಂದು ಟೇಸ್ಟ್ ಇರುತ್ತೆ. ಹೌದು. ಮತ್ತು ಹುರಿದದ್ದು ಹಾಕಿದರೆ ಸ್ವಲ್ಪ ಜಾರಿ ಬರ್ತದೆ. ಅಂದ್ರೆ ಆ ಎಣ್ಣೆಗೆ ಅಷ್ಟು ಇದು ತಟ್ಟುವಾಗ ನೀಟಾಗಿ ಶೇಪ್ ಕೊಡೋದಿಲ್ಲ. ಓ, ಹುರಿದ್ರೆ ಆ ಥರ ಡಿಫ್ರೆನ್ಸ್ ಬರುತ್ತಾ? ಹಸಿ ಹಾಕಿದ್ರೇ ಅದಕ್ಕೆ. ಬೌಲಿಗೆ ಕೆಸುವಿನ ಎಲೆ ಸ್ವಲ್ಪ ಹಾಕುವ. ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀರಿ? ಚಿಕ್ಕದಾಗಿ ಕಟ್ ಮಾಡಿ. ತಕ್ಷಣಕ್ಕೆ ಗೊತ್ತೇ ಆಗಲ್ಲ ಅದು ಕೆಸುವಿನ ಎಲೆ ಅಂತೇಳಿ. ಹೌದು, ಕೆಸುವಿನ ಎಲೆಯ ಪತ್ರೊಡೆ ಮಾಡ್ತೇವೆ, ಮತ್ತೆ ಇದು ಅಂಬಡೆ ಮಾಡ್ತೇವೆ, ಮತ್ತೆ ದಂಟಿದ್ದು ಪದಾರ್ಥ ಮಾಡ್ತೇವೆ. ಸ್ವಲ್ಪ ಸಬ್ಸಿಗೆ ಹೌದು, ಕೆಸುವಿನ ಎಲೆ ಸ್ವಲ್ಪ ತುರಿಸ್ತದೆ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ಸ್ವಲ್ಪ ಸಬ್ಸಿಗೆ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಹೌದು, ಬ್ಯಾಲೆನ್ಸ್. ನಾನು ಸ್ವಲ್ಪ ಪುದೀನ ಹಾಕಿಬಿಡ್ಬೇಕು. ಅಂದ್ರೆ ಆ ತುರಿಕೆ ಹೋಗ್ಬೇಕು ಅಂತ ಹೇಳಿದ್ರೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಸರಿ ಹೋಗುತ್ತಾ? ಸರಿ ಹೋಗ್ತದೆ. ಓಕೆ ಓಕೆ. ನಾನು ಆಗ್ಲೇ ಹೇಳ್ದೆ, ಸೊ ಅಡಿಗೆ ಒಂದು ಕಲೆ ಇದ್ದ ಹಾಗೆ ನೋಡಿ. ಈಗ ಒಬ್ರು ಪೇಂಟರ್ ಈ ಕಲರ್ಗೆ ಈ ಕಲರ್ ಮಿಕ್ಸ್ ಮಾಡಿದ್ರೆ ಈ ರೀತಿಯಾಗಿ ಕಲರ್ ಬರುತ್ತೆ ಅಂತ ಪೇಂಟ್ ಮಾಡ್ತಾರೆ. ಅದೇ ರೀತಿ ಅಡಿಗೆಲಿ ಈಗ ವಡೆಗೆ ಹಾಕೊಂಡ್ರೆ ಹೇಗೆ ತುರಿಕೆ ಬರುತ್ತೆ, ಅದನ್ನ ತಪ್ಸೋದು ಹೇಗೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ಇದೆಲ್ಲ ಟ್ರಿಕ್ಸ್ ಅಲ್ಲ. ಇದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡುವಾಗ ಎಣ್ಣೆ ಕಾಯಿಲಿ. ಸರಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಕರಿದ ಐಟಮ್ಸ್ಗೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ನಮ್ಮ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನೀವು ಯಾವಾಗಲೂ ಹೇಳ್ತೀರಿ ನಿಮ್ಮ ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಈ ಕೇಟರಿಂಗ್ ಎಲ್ಲ ಬಳಸ್ತೀರಿ. ಹಲಸಿನ ಹಪ್ಪಳ, ಗೆಣಸಿದ ಹಪ್ಪಳ, ಮರಗೆಣಸಿದ ಹಪ್ಪಳ, ಮತ್ತೆ ಊಟದ ಹಪ್ಪಳ, ಖಾರ ಹಪ್ಪಳ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಡ್ರೈ ಆಗಿರ್ತದೆ ಇದನ್ನು ಕಾಯಿಸಿದ್ರೆ. ಸ್ವಲ್ಪ ರವೆ ಹಾಕಿ ಅದು ರವೆಯಲ್ಲಿ ಹೊರಳಿಸಿ ಹಾಕುವಂಥದ್ದು. ಆ ರೀತಿಯಾಗಿ ರವೆಗೆ ಹೊರಳಿಸಿ ಅದಕ್ಕೆ ಡೈರೆಕ್ಟ್ ಹಾಕೊಳ್ಳೋದಿಲ್ವಾ? ಇದು ಸಂಜೆ ಟೀಗೆನೆ ಚೆನ್ನಾಗಿರುತ್ತೆ. ಇದು ಸಂಜೆ ಟೀಗೆ ಚೆನ್ನಾಗಿರುತ್ತೆ. ಅಂದರೆ ಕೆಸುವಿನ ಎಲೆ ಯಾವಾಗಲೂ ಸಿಕ್ಕುವುದಿಲ್ಲ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಕ್ಕುವಂಥದ್ದು. ಮತ್ತು ಕೆಲವರು ನೆಟ್ಟು ಮಾಡ್ತಾರೆ ಕೆಸುವಿನ ಎಲೆ. ಕೆಲವರಿಗೆ ಭಾರಿ ಇಷ್ಟ ಕೆಸುವಿನ ಎಲೆ ಅಂದರೆ. ಅದರದ್ದು ಇದು ಮಾಡ್ತಾರೆ, ಇಂಥ ಗಂಟು ಕಟ್ಟಿ ಚೇಟ್ಲ ಅಂತೇಳಿ. ತೇಟ್ಲ ಅದು ಮಾಡ್ತಾರೆ. ಎಲ್ಲರೂ ಕಟ್ಲೆಟ್ ಅಂತ ಸುಮ್ಮನೆ ಹೋಗಿ ಹೊರಗಡೆ ಹೋಗಿ ಈ ರೀತಿಯಾಗಿ ಮನೆಯಲ್ಲಿ ಆರೋಗ್ಯ ಭರಿತವಾದಂಥದ್ದು ಮಾಡ್ಕೊಳ್ಬೋದು. ಈಗ ಎಣ್ಣೆ ಕಾಯಿತು, ಇದು ಹಾಕೋಣ. ಕೆಸುವಿನ ಎಲೆಯಲ್ಲೂ ಮಾಡ್ಬೋದು. ಮತ್ತು ಇದರ ಎಲೆ ಸಿಗ್ತದಲ್ಲ, ತಗಟೆ ಸೊಪ್ಪು. ಚಗಟೆ ಸೊಪ್ಪು. ಹೌದು, ನುಗ್ಗೆ ಸೊಪ್ಪು. ಅದು ಮಿಕ್ಸ್ ಮಾಡಿ. ಮತ್ತು ಕೆಸುವಿನ ಎಲೆಗೆ ಜೊತೆಗೆ ಈ ನುಗ್ಗೆ ಸೊಪ್ಪು ಅದನ್ನು ಕೂಡ ಯೂಸ್ ಮಾಡ್ಬೋದಾ? ಸೊಪ್ಪು ಮಿಕ್ಸ್ ಮಾಡ್ಕೊಳ್ಬೋದು. ನುಗ್ಗೆ ಸೊಪ್ಪು ಇದು ಮಿಕ್ಸ್ ಮಾಡಿಕೊಂಡ್ರೆ ಕಣ್ಣಿಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಅಯನ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು.
ಈ ಸೊಪ್ಪು ಐಟಮ್ ತಿಂದರೆ ಕಣ್ಣಿಗೆ ಮತ್ತು ಶರೀರಕ್ಕೆ ಎಲ್ಲ ಭಾರಿ ಒಳ್ಳೆಯದು ಇದು. ಇದು ಕಾಯಿತು. ಹಾಂ, ಈಗ ತಗೊಳ್ಳೋಣ. ಹಾಂ, ಆಫ್ ಮಾಡಿ. ಬಿಸಿ ಬಿಸಿ ಯಾವ ಸೊಪ್ಪು? ಕೆಸುವಿನ ಎಲೆ. ಕೆಸುವಿನ ಎಲೆಯ ಸೊಪ್ಪಿನ ವಡೆ ರೆಡಿ. ರೆಡಿ. ಕೆಸುವಿನ ಎಲೆಯ ಚಟ್ಟಂಬಡೆ ರೆಡಿಯಾಗಿದೆ. ನೀವು ಟೇಸ್ಟ್ ನೋಡಿ. ಈ ಚಟ್ಟಂಬಡೆಗೆ ಚಟ್ನಿ ಏನಾದರೂ ಬೇಕಾ? ಈ ಚಟ್ಟಂಬಡೆಗೆ ಚಟ್ನಿ ಬೇಕು ಅಂತಿಲ್ಲ. ಬೇಕು ಅಂತ ಇಲ್ಲ. ಬೇಕು ಅಂತಿಲ್ಲ. ಓಕೆ, ಹಾಗೆ ತಿನ್ಬೋದು. ಹಾಗೆ ತಿನ್ಬೋದು. ಬೇಕಾದರೆ ಸಾಸಸ್ ಹಾಕ್ಕೊಳ್ಬೋದಾ? ಸಾಸ್ ಹಾಕ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಸಾಸಲ್ಲಿ ತಿನ್ಬೋದು. ಥ್ಯಾಂಕ್ ಯು ಸೊ ಮಚ್. ಎಸ್, ಬಿಸಿ ಬಿಸಿ ಆದಂಥ ಕೆಸುವಿನ ಎಲೆಯ ಚಟ್ಟಂಬಡೆ. ಯೂಶ್ವಲಿ ಹಾಗೆ ಕಡಲೆಬೇಳೆ ಚಟ್ಟಂಬಡೆ ಅಂತ ಹೇಳ್ತಾರೆ. ಕಡಲೆಬೇಳೆ ಚಟ್ಟಂಬಡೆ ಯಾವಾಗಲೂ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಎಲ್ಲ, ಇದಕ್ಕೂ ಕೂಡ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದಾರೆ. ಆದರೆ ಮೇನಾಗಿ ಇರುವಂಥದ್ದು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥ ಕೆಸುವಿನ ಎಲೆ. ಹೇಗೆ ಹಾಕಿದರೆ ಗೊತ್ತೇ ಆಗಲ್ಲ ಅದ್ರ ತಿಂತಾ ಇದ್ರೆ. ಸೊ ಮಕ್ಕಳಿಗೆ ತಿನ್ನಿಸ್ಬೇಕಾ ಕೆಸುವಿನ ಎಲೆಯನ್ನು? ಈ ರೀತಿ ಮಾಡಿಕೊಡಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡಿ. ಕೆಸುವಿನ ಎಲೆಯ ಚಟ್ಟಂಬಡೆ ತಯಾರಿಸೋ ವಿಧಾನ. ಮೊದಲು 4ರಿಂದ 5 ಚಮಚ ನೆನೆಸಿದ ಕಡಲೆಬೇಳೆಗೆ ಸಮ ಪ್ರಮಾಣದಲ್ಲಿ ನೆನೆಸಿದ ಉದ್ದಿನಬೇಳೆ, ಸ್ವಲ್ಪ ನೆನೆಸಿದ ಅಕ್ಕಿ, ಒಣಮೆಣಸು, ಧನಿಯಾ ಬೀಜ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಕೆಸುವಿನ ಎಲೆ, ಸಬ್ಬಸಿಗೆ ಸೊಪ್ಪು, ಪುದೀನ ಸೊಪ್ಪು, ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ 5 ನಿಮಿಷ ನೆನೆಯಲು ಇಡಿ. ಬಳಿಕ ಚಿಕ್ಕ ಚಿಕ್ಕದಾಗಿ ತಟ್ಟಿ ರವೆಯಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕೆಸುವಿನ ಎಲೆಯ ಚಟ್ಟಂಬಡೆ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಕೆಸುವಿನ ಎಲೆಯ ಚಟ್ಟಂಬಡೆ ಅಂತೂ ಏನೋ ರೆಡಿಯಾಗಿದೆ. ಸೊ ಬಿಸಿ ಬಿಸಿ ಆಗಿದೆ. ನೆಕ್ಸ್ಟ್ ಕೂಡ ಯಾವ ರೆಸಿಪಿ, ಆರೋಗ್ಯಭರಿತವಾದಂಥ ಖಾದ್ಯ, ನಾನು ಕೂಡ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇರಿ. ಹೇಳ್ಕೊಡ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಮಸಾಲೆಗಳು ಅಂತ ಹೇಳಿದರೆ ಅದು ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಹಾಗೆಯೇ ಚಿತ್ರಕೂಟ, ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಒಂದಂತೂ ಬಿಸಿ ಬಿಸಿಯಾಗಿ ವಡೆ ಕಾಯ್ತಾ ಇದೆ, ಹೊಟ್ಟೆ ಬೇರೆ ಚುರು ಚುರು ಅಂತಿದೆ. ನೆಕ್ಸ್ಟ್ ರೆಸಿಪಿ ಆಗಬೇಕು, ಯಾವುದು ಏನು ಕಾಯ್ತಾ ಇದ್ದೀನಿ. ಸೊ ಅವರು ಕೂಡ ಎಲ್ಲ ತಯಾರಿ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ಯಾವ ಖಾದ್ಯ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ? ಈಗ ಹೆಸರು ಬೇಳೆ ಸುಕ್ಕನುಂಡೆ ಮಾಡಿದ್ದು. ಸೊ ಸಿಹಿ ಖಾದ್ಯ. ಓಕೆ, ಸರಿ, ಹಾಗಾದ್ರೆ ಶುರು ಮಾಡೋಣ. ಮಾಡುವ. ಓಕೆ, ಫಸ್ಟ್ ಹೇಗೆ? ಫಸ್ಟ್ ನನಗೆ ಬಾಣಲೆ ಬೇಕು. ಬಾಣಲೆನ ಹುರಿಬೇಕು. ಇದಲ್ಲ, ಎಣ್ಣೆ ಅಲ್ಲ, ಹುರಿಲಿಕ್ಕೆ. ಹುರಿಬೇಕು. ಡನ್. ಎಣ್ಣೆ ಏನಾದರೂ ಹಾಕೊಳ್ಳಿಕ್ಕಿದೆಯಾ? ಎಣ್ಣೆ ಹಾಕ್ಲಿಕ್ಕಿಲ್ಲ, ಏನಿಲ್ಲ, ಹಾಗೆ ಹುರಿದು ಪುಡಿ ಮಾಡುವಂಥದ್ದು. ಹಾಂ ಹಾಂ ಹಾಂ. ಹುರಿದು ಪುಡಿ ಮಾಡಿ ಬೆಲ್ಲ ಪಾಕ ಮಾಡಿ, ತೆಂಗಿನಕಾಯಿ, ಬೆಲ್ಲ ಪಾಕಕ್ಕೆ ತೆಂಗಿನಕಾಯಿ ಹಾಕಿ ಅದು ಉಂಡೆ ಕಟ್ಟಿ ತಿನ್ನುವಂಥದ್ದು. ಓಕೆ, ಸುಕ್ಕನುಂಡೆ. ಅದು ಹೆಸರು ಬೇಳೆದು ಮಾಡ್ತಾರೆ. ಹಾಂ ಹಾಂ. ಅದು ಬಾರಟಿ ಬೇರೆ ಬೇರೆ ಇದು ವಿಧವಾದಂಥದ್ದು ಮಾಡ್ತಾರಾ? ಹೊದ್ಲುದು ಉಂಡೆ ಮಾಡ್ತಾರೆ. ಹಾಂ ಹಾಂ. ಹೊದ್ಲು ಪುಡಿ ಮಾಡಿ ಉಂಡೆ ಮಾಡ್ತಾರೆ. ಹಾಗೆ ಅಕ್ಕಿದು ಮಾಡ್ತಾರೆ. ಹಾಂ ನಾವು ಅಕ್ಕಿಗೆ ಹೆಸರು ಬೇಳೆ ಹಾಕಿ ಮಿಕ್ಸ್ ಮಾಡಿ. ಇದು ಸಂತೋಷ್ ರೈಸ್. ಹಾಂ, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಓಕೆ, ಈಗ ಸಂತೋಷ್ ರೈಸ್ ಬಿಸಿ ಮಾಡುವ. ಸರಿ. ಸೊ ಯಾವಾಗಲೂ ಹೇಳ್ತೀನಿ, ಬೇರೆ ಬೇರೆ ಏನಾದರೂ ಬೇರೆ ಟ್ರೈ ಮಾಡಿ, ಬೇರೆ ಮಾಡಿ ಅಂತ ಹೇಳ್ತೀರಿ. ಸೊ ಹಾಗೆ ನೀವು ಸುಕ್ಕನುಂಡೆ ಟ್ರೈ ಮಾಡಿದ್ದು. ಸುಕ್ಕನುಂಡೆ ಮಾಡಲಿಕ್ಕೆ ಹಾಂ ಹಾಂ ಹಾಂ. ಸಂತೋಷ ಇದು ರೈಸ್ ಮಿಲ್, ಇದು ರೈಸಲ್ಲಿ ಹಾಂ ನಾವು
ಇದು ರೊಟ್ಟಿ ಪುಂಡಿ ಅಂತ ಹೇಳ್ತಾರೆ, ಪುಂಡಿ ಮಾಡ್ತಾರೆ, ಸೇಮಿಗೆ ಮಾಡ್ತೇವೆ, ಮತ್ತೆ ಇದು ಬಾಳೆ ಎಲೆಯಲ್ಲಿ ಮಡಚಿಡುವಂಥದ್ದು ಮಾಡ್ತೇವೆ. ಹಾಗೆ ಮಡಿಪೆಲೆ ಹೇಳ್ತಾರಲ್ಲ. ಹಾ, ಮಡಿಪೆಲೆ ಹೇಳ್ತಾರೆ. ಈ ಅಕ್ಕಿಯನ್ನು ಹೀಗೆ ಸಂತೋಷ್ ರೈಸನ್ನು ಕಾಲು ಬಿಸಿ ಮಾಡಿ ಪುಡಿ ಮಾಡಿ ಮಕ್ಕಳಿಗೆ ತಿನ್ನಲಿಕ್ಕೆ ಬರಲು ತಿಂತಾರೆ. ಹಾ ಹಾ. ನೀವು ಮಕ್ಕಳು ಹೇಳುವಾಗ ನೆನಪಾಯ್ತು ನೋಡಿ, ಇಲ್ಲಿ ಚಿತ್ರಕೂಟ ಶಿಶು ಪೋಷಕ ಇವ್ರದ್ದು ಸ್ಪ್ರೌಟೆಡ್ ಗ್ರೇನ್ಸ್, ಇದರಲ್ಲಿ ಇದು ರಾಗಿದು ಮೊಳಕೆ ಬರ್ಸಿ ನಾವೀಗ ಎಷ್ಟು ಕಷ್ಟ ಪಡ್ಬೇಕು. ಒಂದು ಮಗುವಿಗೆ ಏನಾದ್ರೂ ಫುಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ತೊಳಿಬೇಕು, ಬಿಸಿಲಲ್ಲಿ ಒಣಗಿಸ್ಬೇಕು, ಮೊಳಕೆ ಬರಿಸ್ಬೇಕು, ಒಣಗಿಸ್ಬೇಕು, ತುಂಬಾ ಕಷ್ಟ. ಹೌದು. ಸೊ ಇದರಲ್ಲಿ ಪ್ಯಾಕೆಟ್ ಕಟ್ ಮಾಡಿ ಇವರೆಲ್ಲ ಪೂರ್ತಿ ಜವಾಬ್ದಾರಿ ಚಿತ್ರಕೂಟ ಶಿಶು ಪೋಷಕ ಇವ್ರು ತಗೊಂಡಿದ್ದಾರೆ. ನಾವು ಖಾಲಿ ಅದನ್ನು ಮಿಕ್ಸ್ ಮಾಡಿ ಬಿಸಿನೀರಿಗೆ ಅಥವಾ ಹಾಲಿಗೆ ಮಿಕ್ಸ್ ಮಾಡಿ ಮಗುವಿಗೆ ಕೊಡುವಂಥದ್ದು. ಸೊ ಅದೇ ನಾವು ಮನೇಲಿ ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ಇವರು ಸುಲಭವಾಗಿ ಒಂದು ಬರೀ ಪ್ಯಾಕೆಟ್ ಕಟ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಬಾಣಂತಿಯನ್ನ ನೋಡ್ಕೊಳ್ಳುವಾಗ ಮಗುಗೂ ಏನಾದರೂ ಸ್ವಲ್ಪ ಕೊಡಬೇಕು ಅಂತ ಆಗುವಾಗ ಕಷ್ಟ ಅನ್ಸುತ್ತೆ. ಆ ಟೈಮ್ಗೆ ಇಂಥದ್ದೆಲ್ಲ ತುಂಬಾ ಉಪಕಾರಿಯಾಗಿರುತ್ತೆ. ಇದು ಹಾಲಿಗೆ ಮಿಕ್ಸ್ ಮಾಡಿ ಹಾಲು, ಬಿಸಿ ಹಾಲನ್ನ ಹಾಗೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಕುದಿಸಿ, ಅದರಲ್ಲೆಲ್ಲ ಪ್ರೋಸೆಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಪ್ರೋಸೆಸ್ ಇದೆ, ಹೇಗೆ ಹಾಲಿಗೆ ಹಾಕೊಳ್ಳೋದು, ಹಾಗೆ ಕುದಿಸಿ ಎಷ್ಟು ಹಾಕಬೇಕು ಅದನ್ನೆಲ್ಲ ಇದರಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಸೊ ಮಗುವಿಗೆ ಮನೆಯಲ್ಲಿ ನಾವು ಹೇಗೆ ಶುದ್ಧವಾಗಿ ಮಾಡಿ ಕೊಡ್ತೀವೋ ಅದೇ ರೀತಿ ಮಾಡಿ ಕೊಡ್ಬೋದು. ಸೊ ಕೆಲಸ ಎಲ್ಲ ಎಷ್ಟು ಕಮ್ಮಿ ಆಗಿದೆ ಈಗಿನ ಕಾಲದಲ್ಲಿ. ನಾವು ಅಡುಗೆ ಮಾಡುವಾಗಲೂ ಅಷ್ಟೇ, ಹುರಿದು ಎಲ್ಲ ಮಾಡುವಾಗ ನಮಗೆ ತುಂಬಾ ಟೈಮ್ ತಗೊಳುತ್ತೆ ತೆಗಿಯೋದಾ. ಹಾ, ಹಾಗೆ ಬೇರೆ ಎಲ್ಲ ಸಾಮಗ್ರಿ ಹುರಿದು ಮಾಡಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಅರುಣಾ ಮಸಾಲದವ್ರದ್ದು ಎಲ್ಲ ನಮಗೆ ರೆಡಿ ಪುಡಿ ಮಾಡಿ ರೆಡಿಯಾಗಿದೆ, ಎಲ್ಲ ನ್ಯಾಚುರಲ್ ಆಗಿ. ಎಷ್ಟು ಕೆಲಸ, ಎಷ್ಟು ಸುಲಭ. ಈಗಿನವರಿಗೆಲ್ಲ ಅಷ್ಟು ಕಷ್ಟ ಇಲ್ಲ. ಈಗಿನವರು ಕೆಲಸಕ್ಕೆಲ್ಲ ಹೋಗುವವರಲ್ವಾ, ಹಾಗೆ ಅವರಿಗೆ ಪುಡಿ ರೆಡಿ ಇದ್ರೆ ಆರಾಮಾಗ್ತದೆ. ಇದು ಹೆಸರು ಬೇಳೆ ಲೈಟ್ ಕೆಂಪಾದ್ರೆ ಅದು ಸ್ವಲ್ಪ ಪರಿಮಳ ಬೇರೆ ಇರ್ತದೆ. ಹೆಸರು ಬೇಳೆಯಲ್ಲಿಯೂ ತುಂಬಾ ದಾಲ್ಗೂ ಯೂಸ್ ಮಾಡ್ತಾರಲ್ಲ ಈ ಒಂದು ತೊಗರಿ ಬೇಳೆ, ಹಾಗೇನೆ ಪೋಸ್ಟ್ ಮ್ಯಾನ್ ಅವರ ತೂರ್ ದಾಲ್ ಹಾಕೊಂಡು ಈ ಕಡೆ ಇದು ಹೆಸರು ಬೇಳೆ ಹಾಕೊಂಡು ದಾಲ್ ತುಂಬಾ ಚೆನ್ನಾಗುತ್ತೆ. ನಾನು ಯೂಶ್ವಲಿ ಹಾಗೆ ಮಾಡೋದು. ಪೋಸ್ಟ್ ಮ್ಯಾನ್ ತೂರ್ ದಾಲನ್ನ ಬಳಸಿ ಈ ಒಂದು ಸ್ವಲ್ಪ ಹೆಸರು ಬೇಳೆಯನ್ನು ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಸಾಕು. ಸಾಕು. ಇದು ಒಟ್ಟಿಗೆ ಹಾಕೊಳ್ಳೋದಾ ಹೇಗೆ? ಅದಕ್ಕೆ ಇದ್ರ ಒಟ್ಟಿಗೆನೆ ಹಾಕೊಳ್ಳೋದಾ, ತೆಗಿಬೇಕಾ? ಇದು ಸ್ವಲ್ಪ ಏಲಕ್ಕಿ, ಇದು ಕಾದುಕೊಂಡು ಬರುವಾಗ ಏಲಕ್ಕಿ ಇದಕ್ಕೇನೆ ಹಾಕು. ಅಂದ್ರೆ ಏಲಕ್ಕಿ ಬೇರೆ ಪುಡಿ ಮಾಡಬೇಕು ಅಂತ ಇಲ್ಲ, ಒಟ್ಟಿಗೆ ಪುಡಿ ಮಾಡಿದ್ರೆ ಅದು ಅದಕ್ಕೆ ಟೇಸ್ಟ್ ಬೇರೆ. ಸಾಕು. ಆಫ್ ಮಾಡೋದಾ? ಆಫ್ ಮಾಡು. ಪುಡಿ ಮಾಡ್ಕೊಳ್ಳೋದು ಇನ್ನು. ಪುಡಿ ಮಾಡಿ ಇದೆಲ್ಲವನ್ನ ಒಟ್ಟಿಗೆ ಪುಡಿ ಮಾಡ್ಕೊಳ್ಳೋದು. ಪುಡಿ ಮಾಡಿಕೊಳ್ಬಹುದು. ಸರಿ. ಇಷ್ಟನ್ನ ಪುಡಿ ಮಾಡೋದಾ? ಇಷ್ಟನ್ನು ಪುಡಿ ಮಾಡಿ. ಫೈನ್ ಪೌಡ್ರಾ ಹೇಗೆ? ಇದು ತರಿ ತರಿ. ಇಷ್ಟು ಸಾಕಾ? ಸಾಕು. 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 ಒಳ್ಳೆ ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಾಣಲೆ ಬಾಣಲೆ ಬೇಕು. ಬೇಕು. ಓಕೆ. ಬೆಲ್ಲ ಬಿಸಿ ಮಾಡಲಿಕ್ಕೆ. ಹಾಕ್ಕೊಳ್ಳಿ. ನೀರು ಹಾಕಬೇಕಾ ಹೇಗೆ? ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ತುಪ್ಪ ಪ್ರೀಮಿಯಮೇ ಹಾಕುವ. ಆಯಿಲ್ ಹಾಕಬೇಕಾ? ಸ್ವಲ್ಪ ಆಯಿಲ್ ಸಾಕು. ಸ್ವಲ್ಪ ತುಪ್ಪ ಹಾಕ್ತೇನೆ. ಅದು ಬೆಲ್ಲ.
ಸ್ವಲ್ಪ ಉಪ್ಪು ಹಾಕಿದರೆ ಅದಕ್ಕೆ ಒಂದು ಟೇಸ್ಟ್. ಕೆಲವು ಬೆಲ್ಲದಲ್ಲಿ ಉಪ್ಪು ಇರ್ತದೆ. ಹಾಂ. ಸೊ ಯೂಶಲಿ ನಾನು ಪಾಕ ಮಾಡ್ಕೊಳ್ಳೋದು ಹೇಳಿದ್ರೆ ನೀರಲ್ಲೇ ಅಂತ ಇದು ಮಾಡಿದ್ದೆ. ಈ ರೀತಿಯಾಗಿ ಮಾಡ್ಕೊಳ್ಳೋದು. ನೀರಲ್ಲಿ ಪಾಕ ಮಾಡಿ ಉಂಡೆ ಕಟ್ಟಿದರೆ ಅದು ಇಡ್ಲಿಕ್ಕೆ ಆಗೋದಿಲ್ಲ ತುಂಬ ದಿವಸ. ಇದು ಹಾಕಿ ಮಾಡಿದರೆ ಇದು ಒಂದು ವಾರ ಇಟ್ಟರು ಹಾಳಾಗ ಏನೂ ಆಗಲ್ಲ. ನಿಮಗೆ ದೊಡ್ಡ ದೊಡ್ಡ ಆರ್ಡರ್ಸ್ ಇರುವಾಗ ಏನಾದರೂ ಈ ಥರ ಇದೆ ಅಂದರೆ ಈ ರೀತಿಯಾಗಿ ಮಾಡ್ತೀವಿ. ಈ ರೀತಿಯಾಗಿ ಇದು ಪಾಕ ಮಾಡಿ ಯಾವುದು ಸಹ ಹಾಗೇನೆ ನೀರು ಹಾಕಿ ಪಾಕ ಮಾಡಿದರೆ ಅದು ತುಂಬ ದಿನ ಬರೋದಿಲ್ಲ. ನೀರಾಯ್ತಲ್ಲ. ತೆಂಗಿನಕಾಯಿ ಹಾಕೋಣ. ಇನ್ನು ಆಫ್ ಮಾಡಿಬಿಡುವ. ಸಾಕಾ? ಸಾಕು. ಓಕೆ. ಅದು ಅಂದರೆ ಬಿಸಿ ಇರ್ತದೆ ಅದರಲ್ಲಿ. ಬಾಣಲೆ ಬಿಸಿಯಲ್ಲೇ ಸ್ವಲ್ಪ ಹೊತ್ತು ಬೇಯ್ತಾ ಇರುತ್ತೆ, ಇಲ್ಲಾಂದ್ರೆ ತೀರಾ ಬೆಂದಾಗುತ್ತೆ. ತೀರಾ ಬೆಂದಾಗ್ತದೆ. ಮತ್ತು ಇದು ಪಕ್ಕ ಅಂಟು ಗಟ್ಟಿ ಆಗುತ್ತೆ ತುಂಬ. ಲೈಟ್ ಬಿಸಿ ಇರುವಾಗ ಈ ಪುಡಿಯನ್ನು ಹಾಕಿ ಇದಕ್ಕೆ ಹಾಕೊಳ್ಳಿ. ಇದಕ್ಕೆ ಹಾಕಿ. ಓಕೆ ಓಕೆ. ಪುಡಿ ಹಾಕಿ ಇದು ಖಾಲಿ ಉಂಡೆ ಕಟ್ಟಿ ಆದರೆ ಸೊಪ್ಪಿನ ಉಂಡೆ ರೆಡಿ. ಇದು ಸ್ವಲ್ಪ ತಣ್ಣದ ಮೇಲೆ ಉಂಡೆ ಕಟ್ಟಿ ಇದನ್ನು ತಟ್ಟೆಗೆ ಹಾಕೋಣ. ಹಾಕೊಳ್ಳ. ಇಲ್ಲದಿದ್ದರೆ ಅದು ತಣಿಯುತ್ತೆ. ಬೇಗ ತಣ್ಣಗಾಗುತ್ತೆ. ಹಾಕಿ. ಸ್ವಲ್ಪ ತಣ್ಣಗಾಗ್ತಾ ಇದೆ ಅಂತ ಆಗುವಾಗ ಉಂಡೆ ಕಟ್ಕೊಳ್ಳೋದು. ಸ್ವಲ್ಪ ತಣ್ಣಗಾಗುವಾಗ ಉಂಡೆ ಕಟ್ಟಿಕೊಂಡು ಈ ಥರ ಉಂಡೆ. ಇದು ಮೆಂತೆ ಹುಡಿ ಉಂಡೆ ಸಹ ಮಾಡ್ತಾರೆ. ಮೆಂತೆ ಹುಡಿ ಉಂಡೆ ಅದು ತಂಪು. ಅದು ಆದರೆ ಮೆಂತೆ ಈ ಥರ ಇಷ್ಟು ಹಾಕೊಂಡ್ರೆ ಕಹಿ ಬರಲ್ವಾ? ಆ ಮೆಂತೆ ಕಹಿ ಬರೋದಕ್ಕೆ ಅದಕ್ಕೆ ಬೆಲ್ಲ ಹಾಕ್ಬೋದು ಸರಿ. ಮೆಂತೆಗೆ ಬೆಲ್ಲ ಜಾಸ್ತಿ, ತೆಂಗಿನಕಾಯಿ ಜಾಸ್ತಿ. ಅಂದರೆ ಮೆಂತೆ ಎಷ್ಟು ತಗೊಳ್ಬೇಕು, ಬಾಕಿ ಎಲ್ಲ ಸಾಮಗ್ರಿ ಎಷ್ಟು? 1 ಲೋಟ ಮೆಂತೆಗೆ 2 ಲೋಟೆ ಬೆಲ್ಲ, 2 ಲೋಟೆ ತೆಂಗಿನಕಾಯಿ. ಮೆಂತೆ 1 ಪಟ್ಟ ಆದರೆ 2 ಪಟ್ಟು ಬೆಲ್ಲ, 2 ಪಟ್ಟು ತೆಂಗಿನ ತುರಿ. ಅಕ್ಕಿ ಆದರೆ ಎಷ್ಟು ಬೇಕಾಗುತ್ತೆ? ಅಕ್ಕಿ ಬೇಕಾಗುತ್ತಾ ಅದಕ್ಕೆ? ಅದಕ್ಕೆ ಅಕ್ಕಿ ಬೇಕಾಗಿಲ್ಲ. ಬೇಡ. ಅದಕ್ಕೆ ನೀರುಳ್ಳಿ ಹಾಕ್ಬೋದು. ಈರುಳ್ಳಿ ಹಾಕೊಳ್ಳೋದಾ? ಫ್ರೈ ಮಾಡಿ. ಸೀಕ್ರೆಟ್ ಹೇಳಬೇಡಿ, ಇನ್ನೊಂದ್ಸರಿ ಮಾಡಿಕೊಡಿ. ಇನ್ನೊಮ್ಮೆ ಮಾಡುವ. ಇನ್ನೊಮ್ಮೆ ಮೆಂತೆ ಲಡ್ಡು. ಹೌದು, ಮೆಂತೆ ಲಡ್ಡು ಮಾಡುವ. ಹೆಸರು ಬೇಳೆ ಸಿಹಿ ಉಂಡೆ ರೆಡಿಯಾಗಿದೆ. ನೀವು ಟೇಸ್ಟ್ ನೋಡಿ. ಖಂಡಿತ ಇಬ್ಬರು ಕೂತ್ಕೊಂಡು ಟೇಸ್ಟ್ ನೋಡೋಣ. ಸೊ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಉತ್ತಮ ಎಲ್ಲವೂ ಕೂಡ ಹೇಳಿದರು. ಸೊ ಇನ್ನೊಂದು ರೆಸಿಪಿ ಹೇಳ್ತಾ ಇದ್ರು, ಅಲ್ಲಿಗೆ ನಿಲ್ಲಿಸಿದ್ದೀನಿ. ಯಾಕೆಂತ ಹೇಳಿದ್ರೆ ಸಸ್ಪೆನ್ಸ್ ಯಾವಾಗಲೂ ಇರಬೇಕು, ನೆಕ್ಸ್ಟ್ ಟೈಮ್ಗೂ ಕೂಡ ಬೇಕಲ್ಲ. ಇದರಲ್ಲೂ ಕೂಡ ಸಸ್ಪೆನ್ಸ್ ಇಂಗ್ರೀಡಿಯೆಂಟ್ಸ್ ಇದೆ. ಏನೆಲ್ಲ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹೆಸರು ಬೇಳೆ ಸಿಹಿ ಉಂಡೆ ತಯಾರಿಸುವ ವಿಧಾನ. ಮೊದಲು ಕುಚ್ಚಲಕ್ಕಿಯನ್ನು ಪಟಪಟ ಸಿಡಿಯುವವರೆಗೂ ಹುರಿಯಿರಿ. ಹೆಸರು ಬೇಳೆಯನ್ನು ಸ್ವಲ್ಪ ಏಲಕ್ಕಿ ಸೇರಿಸಿ ಹುರಿದಿಟ್ಟುಕೊಳ್ಳಿ. ನಂತರ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಪುಡಿ ಮಾಡಿ. ಆನಂತರ ಸ್ವಲ್ಪ ತುಪ್ಪಕ್ಕೆ ಬೆಲ್ಲ, ಚಿಟಕಿ ಉಪ್ಪು ಹಾಕಿ ಕರಗಿಸಿ ತೆಂಗಿನ ತುರಿ ಹಾಕಿ ಪಾಕ ತಯಾರಿಸಿ. ಬಳಿಕ ಅಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ಹೆಸರು ಬೇಳೆ ಸಿಹಿ ಉಂಡೆ ತಯಾರು. ಮೇಡಮ್, ಟೇಸ್ಟಿಂಗ್ ಟೈಮ್. ಸೊ ಫಸ್ಟ್ ನೀವು ಟೇಸ್ಟ್ ನೋಡಬೇಕಲ್ಲ, ನೋಡಿ. ಸೊ ನೀವು ಯಾವುದಕ್ಕೆ ಕೈ ಹಾಕ್ತೀರಿ ನಾನು ಅದನ್ನೇ ತಗೊಳ್ತೀನಿ. ಎಸ್. ಸೊ ಇದು ಕೆಸುವಿನ ಎಲೆಯ ಚಟ್ಟಂಬಡಿ.
ಕೆಸುವಿನ ಎಲೆ ಟೇಸ್ಟ್ ಗೊತ್ತಾಗ್ತಾ ಇದೆ. ತಕ್ಷಣಕ್ಕೆ ನೋಡಿದ್ರೆ ಯಾರು ಕೂಡ ಕೆಸುವಿನ ಎಲೆ ಹಾಕಿದೆ ಅಂತ ಗೊತ್ತೇ ಆಗಲ್ಲ. ಪುದೀನ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿದ್ದಾರೆ ಅಂತ ಅನ್ಕೊಳ್ತಾರೆ. ಆದ್ರೂ ಒಂದು ನಾವು ಪತ್ರೊಡೆ ಮಾಡುವಾಗ ಒಂದು ಟೇಸ್ಟ್ ಇರುತ್ತಲ್ಲ, ಅದಿದೆಲ್ಲ ಅಂತ ಗೊತ್ತೇ ಆಗಲ್ಲ. ಅದು ತುಂಬಾ ಫೈನ್ ಆಗಿ ಅದನ್ನ ಚಾಪ್ ಮಾಡಿದಿರಿ. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ, ತುಂಬಾ ಟೇಸ್ಟಿ ಆಗಿದೆ ನಿಜವಾಗ್ಲು. ಊಟಕ್ಕೂ ತಿನ್ಬೋದು, ಊಟಕ್ಕೂ ಆಗುತ್ತೆ. ಸಂಜೆ ಬೆಸ್ಟ್. ತಿಂಡಿಗೂ ಆಗ್ತದೆ. ಊಟ ಆದ್ರೆ ಸ್ವಲ್ಪ ಗಟ್ಟಿ ಏನಾದ್ರು ಕುಟುಂಬಬೇಕು. ಇದು ಹಾಗೆ ಟೀ ಟೈಮ್ಗೆ ತುಂಬಾ ಚೆನ್ನಾಗಿದೆ. ಇದು ಹಲ್ಲು ಸ್ವಲ್ಪ ಹಲ್ಲು ಅದೇ ಕುಟುಂಬ ಇಲ್ಲ ಅಲ್ಲ, ಹಾಗೆ ಇದು ತಗೊಳ್ಳಿ ಮೇಡಮ್. ಸಾಫ್ಟ್ ಲಡ್ಡು. ನೀವು ಅದು ಹುರಿತಾ ಇರುವಾಗ ಒಳ್ಳೆ ಪಂಚಕಜ್ಜಾಯಕ್ಕೆಲ್ಲ ಹುರಿತಲ್ಲ, ಆ ರೀತಿ ಒಳ್ಳೆ ಪರಿಮಳ ಬರ್ತಾ ಇತ್ತು. ಬೆಸ್ಟ್. ಇದು ಹೀಗೆ ಕುತ್ಕೊಂಡಿರುವಾಗ ಸಹ ತಿನ್ಬೋದು. ನೀವು ಸುಮ್ಮನೆ ಮಾಡಿಡಿ, ಖಾಲಿ ಹೇಗಾಗುತ್ತೆ ನೋಡಿ. ತುಂಬಾ ಟೇಸ್ಟಿ ಆಗಿದೆ. ಒಂದು ತಿಂತಾ ಇರುವ ಕ್ರಂಚಿನೆಸ್, ಅದು ತರಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಲೈಟ್ ಆಗಿ ಸ್ವೀಟ್ ಆಗಿ, ಅದಕ್ಕೆ ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಎಲ್ಲ ಹಾಕಿ ಇದು ಸುಮ್ಮನೆ ಕೂತ್ಕೊಂಡಿರುವಾಗ ಸಹ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇದು ವೆರಿ ಟೇಸ್ಟಿ. ಇದು ಸ್ವಲ್ಪ ದಿನ ಇಟ್ಕೊಳ್ಬೋದಲ್ಲ? ಇಟ್ಟುಕೊಳ್ಬೋದು. ಎಷ್ಟು ಇದು ಮಾಡಿಟ್ರೆ? ಈಗ ಇದು ಮಾಡಿಟ್ರೆ 1 ವಾರ ಇಟ್ಟುಕೊಳ್ಬೋದು. ನೀವೀಗ ಆರ್ಡರ್ಸ್ ಎಲ್ಲ ತಗೊಳ್ಳುವಾಗ ಮುಂಚಿತವಾಗಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಿ ಇಟ್ಕೊಳ್ತೀವಿ. ಮಾಡಿಟ್ಟುಕೊಳ್ಬೋದು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಎಸ್ ಮೇಡಮ್, ಇಂಥ ಎಲ್ಲ ಒಳ್ಳೆ ಸೂಪರ್ ಈಸಿ ಟೇಸ್ಟಿ ರೆಸಿಪಿ ಮಾಡಿಕೊಡುವಾಗ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ನೀವು ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಯಾವಾಗಲೂ ಹೇಳ್ಕೊಡ್ತೀರಿ. ಇನ್ನೊಂದು ಅಲ್ಲೇ ಹಿಂಟ್ ಕೊಟ್ಟುಬಿಟ್ರಿ ಹಾಗೆ. ಸೊ ಹಾಗಾದ್ರೆ ಈ ಹಿಂಟ್ ನೆಕ್ಸ್ಟ್ ಟೈಮ್ಗೆ ಇದು ರಿವೀಲ್ ಆಗಬೇಕು. ಓಕೆ, ಎಸ್. ಸೊ ಒಳ್ಳೆ ರುಚಿಕರವಾದಂಥ ಆರೋಗ್ಯಭರಿತ ಖಾದ್ಯ ಹೇಳ್ಕೊಟ್ಟಿದ್ದಕ್ಕೆ ಆರೋಗ್ಯಭರಿತವಾಗಿರುವಂಥ ಎಣ್ಣೆ ಸನ್ ಪ್ರೀಮಿಯಂ ಇವರ ವತಿಯಿಂದ, ಹಾಗೆಯೇ ಸನ್ ಪ್ರೀಮಿಯಂ ಅವರ ವತಿಯಿಂದ ಹೋಲ್ ವೀಟ್ ಚಕ್ಕಿ ಆಟ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಇವತ್ತಂತೂ ಒಂದು ಡಿಶ್ ಮಾಡಿದ್ರಿ, ಅದನ್ನು ಬಳಸಿಯೇ ಒಂದು ಉಂಡೆಯನ್ನು ಮಾಡಿದ್ರಿ. ಎಷ್ಟು ಟೇಸ್ಟಿ ಆಗಿ ಬಂದಿದೆ. ಅದರಲ್ಲೂ ನೀವು ಒಂದು ಹೆಸರು ಬೇರೆ ಕೊಟ್ಟಿದ್ದೀರಿ ಅದಕ್ಕೆ, ಮುತ್ತಿನಂತ ಅಕ್ಕಿ. ನಿಜವಾಗ್ಲೂ ಅದನ್ನ ಬೇಯಿಸುವಾಗ ಒಳ್ಳೆ ಮುತ್ತನ್ನೇ ಹಾಗೆ ತಿಂತಾ ಇರೋ ಹಾಗೆ ಕಾಣುತ್ತೆ. ಮುತ್ತಿನಾಗೆ ಕಾಣ್ತದೆ. ಸೊ ಇನ್ಮೇಲೆ ಒಂದು ಮುತ್ತಿನಂತ ಅಕ್ಕಿ ಅಂತ ಮಾಡಿದ್ರೆ ಸಹ 1-2 ದಿವಸ ಇಟ್ಟರೆ ಸಹ ಹಾಳಾಗುದಿಲ್ಲ, ಚೆನ್ನಾಗಿರುತ್ತೆ. ಎಸ್, ಮುತ್ತಿನಂತ ಅಕ್ಕಿ, ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮುತ್ತಿನಂತ ಅಕ್ಕಿ, ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅನ್ನು ಬಳಸಿ ಒಂದು ಲಡ್ಡು ಅಂತೂ ಮಾಡಿದ್ರು. ಸೂಪರ್ ಆಗಿತ್ತು, ತುಂಬ ಟೇಸ್ಟಿ ಆಗಿದೆ. ಸೊ ಒಂದೇ ಒಂದು ಕಾಳಿನಿಂದ ಎಷ್ಟು ವಿಧವಾದಂಥ ಅಡುಗೆಗಳನ್ನು ಮಾಡ್ಬೋದು. ಅದೇ ರೀತಿ ನಮ್ಮ ಸುತ್ತಮುತ್ತಲಲ್ಲಿ ವಿವಿಧ ರೀತಿಯಾದಂಥ ಹಣ್ಣು ಹಂಪಲು ತರಕಾರಿಗಳು ಹಾಗೆ ಹೇರಳವಾಗಿ ಬೆಳ್ಕೊಂಡಿರುತ್ತೆ. ಅದರಲ್ಲೂ ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದು. ನೀವಂತೂ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿರ್ತೀರಿ. ಅದನ್ನು ನಮಗೂ ಕೂಡ ಬಂದು ಹೇಳ್ಕೊಡಿ. ನಮ್ಮ ವ್ಯೂವರ್ಸ್ಗೂ ಕೂಡ ಒಂದು ಹೊಸ ರುಚಿ ಸಿಕ್ಕಿದಾಗುತ್ತೆ. ಸೊ ನಿಮ್ಮ ಅಡುಗೆಯನ್ನು ಕೂಡ ಕಾಯ್ತಾ ಇರ್ತೀವಿ, ನಮ್ಮ ಅಡುಗೆಯನ್ನು ಕೂಡ ನೀವು ಕಾಯ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.